ನಮಸ್ಕಾರ. ಈಸಿ ತುಳು ಚಾನೆಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ತುಳುವಿನಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವ 50 ವಾಕ್ಯಗಳನ್ನು ಕಲಿಯುವ. ನೀವು ಈ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿರಿ. ತುಳುವಿನಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವ ವಾಕ್ಯಗಳು: ಈರ್ ಕುಡ್ಲದಾರ, ನೀವು ಮಂಗಳೂರಿನವರ, ನಿಕ್ ತುಳು ಬರ್ಪುಂಡ, ನಿನಗೆ ತುಳು ಬರುತ್ತದೆಯಾ, ಇರೆಗೆ ತುಳು ಬರ್ಪುಂಡೆ, ನಿಮಗೆ ತುಳು ಬರುತ್ತದಾ, ವರ ಇಲ್ಲಡೆ ಬಲ, ಒಮ್ಮೆ ಮನೆಗೆ ಬಾ, ವರ ಇಲ್ಲಡೆ ಬಲೆ, ಒಮ್ಮೆ ಮನೆಗೆ ಬನ್ನಿ, ಈ ಖಂಡಿತ ಬರಡು, ನೀನು ಖಂಡಿತ ಬರಬೇಕು, ಈರ್ ಖಂಡಿತ ಬರಡು, ನೀವು ಖಂಡಿತ ಬರಬೇಕು, ಉಲೈ ಬಲ ಕುಲ್ಲು, ಒಳಗೆ ಬಾ ಕುಳಿತುಕೊಳ್ಳು, ಉಲೈ ಬಲೆ ಕುಲ್ಲೆ, ಒಳಗೆ ಬನ್ನಿ ಕುಳಿತುಕೊಳ್ಳಿ, 2 ದಿನ ಕುಲ್ದು ಪೋ, 2 ದಿನ ಇದ್ದು ಹೋಗು, 2 ದಿನ ಕುಲ್ದು ಪೋಲೆ, 2 ದಿನ ಇದ್ದು ಹೋಗಿ, ನಿಕ್ಲೆನ ಇಲ್ಲಡೆ ಏತು ಜನ ಉಳ್ಳಾರ್, ನಿಮ್ಮ ಮನೆಯಲ್ಲಿ ಎಷ್ಟು ಜನರಿದ್ದೀರಿ, ಈರು ಒಲ್ತು ಬತ್ತಿನಿ, ನೀವು ಎಲ್ಲಿಂದ ಬಂದದ್ದು, ಈರು ಎಂಚ ಬತ್ತಿನಿ, ನೀವು ಹೇಗೆ ಬಂದಿದ್ದು, ಈರು ಏನೊಟ್ಟಿಗೆ ಬತ್ತಿನಿ, ನೀವು ಯಾರೊಂದಿಗೆ ಬಂದಿದ್ದು, ಮೂಲ ಏತು ಸಮಯ ಉಪ್ಪುವರ್, ಇಲ್ಲಿ ಎಷ್ಟು ಸಮಯ ಇರುತ್ತೀರಿ, ಇರಗೇತು ಜೋಕುಲು, ನಿಮಗೆ ಎಷ್ಟು ಮಕ್ಕಳಿದ್ದಾರೆ, ಇರಿನ ಯಾನು ಓಲಾ ತೂತೆ, ನಿಮ್ಮನ್ನು ನಾನು ಎಲ್ಲೋ ನೋಡಿದ್ದೇನೆ, ಈರು ಇಡೆ ದಿನಲ ಬರಂದುಪ್ಪುವರೆ, ನೀವು ಇಲ್ಲಿಗೆ ದಿನ ಬರುತ್ತಿರುತ್ತೀರಾ, ಎಂಕೆ ಜೋರು ಬಾಜೆಲಾಪುಂಡು, ನನಗೆ ತುಂಬ ಬಾಯಾರಿಕೆ ಆಗುತ್ತದೆ, ಒಂತೆ ಪರಿಯರ ನೀರು ಕೊರ್ಲೆ, ಸ್ವಲ್ಪ ಕುಡಿಯಲು ನೀರು ಕೊಡಿ, ನಮ್ಮ ಓಲು ತಿಕ್ಕಗ, ನಾವು ಎಲ್ಲಿ ಸಿಗೋಣ, ಸಾರಿ ಎಲ್ಲ ಎಂಕು ಬೇತ ಬೇಳೆ ಉಂಟು, ಸಾರಿ ನಾಳೆ ನನಗೆ ಬೇರೆ ಕೆಲಸವಿದೆ, ಮುಲ್ಪ ಬಸ್ ಸ್ಟಾಪ್ ಓಲುಂಡು, ಇಲ್ಲಿ ಬಸ್ ಸ್ಟಾಪ್ ಎಲ್ಲಿದೆ, ಇತ್ತ ಗಂಟೆ ತಾಂಡು, ಈಗ ಗಂಟೆ ಎಷ್ಟಾಯಿತು, ಅಡೆ ಇತ್ತನಗ ಏತು ಬರ್ತಾಪುಂಡು, ಅಲ್ಲಿಗೆ ತಲುಪುವಾಗ ಎಷ್ಟು ಹೊತ್ತಾಗುತ್ತದೆ, ಇರೆಗೆ ಬರ್ರೆ ಏತು ಪೊರ್ತುಬೋಡು, ನಿಮಗೆ ಬರಲು ಎಷ್ಟು ಸಮಯ ಬೇಕು, ಅರ್ಧ ಗಂಟೆದೊಳಗೆ ಬರೋಲಿಗೆ, ಅರ್ಧ ಗಂಟೆಯೊಳಗೆ ಬರಬಹುದಾ, ಒಂತೆ ಬೇಗ ಬರಲಿಯೇ, ಸ್ವಲ್ಪ ಬೇಗ ಬರಬಹುದಾ, ಆಯ್ನಾತು ಬೇಗ ಬಲೆ, ಆದಷ್ಟು ಬೇಗ ಬನ್ನಿ, ಯಾನು ಇನಿ ಬೇಲೆಗೆ ಪೋವಂದಿಜ್ಜೆ, ನಾನು ಇವತ್ತು ಕೆಲಸಕ್ಕೆ ಹೋಗುತ್ತಿಲ್ಲ, ಈರ್ ದಾನ್ವರ್, ನೀವು ಏನು ಮಾಡುತ್ತಿದ್ದೀರಿ, ಆಯ್ ಬೇಲೆ ನಾಡೊಂದುಲ್ಲೆ, ಅವನು ಕೆಲಸ ಹುಡುಕುತ್ತಿದ್ದಾನೆ, ಎಲ್ಲ ವಾವಾರ, ನಾಳೆ ಯಾವ ದಿನ, ಎಲ್ಲೊಂಜಿ ಐತಾರ, ನಾಳಿದ್ದು ಭಾನುವಾರ, ಬರ್ಪಿ ವಾರ ಶುರು ಮಲ್ಪುಗ, ಮುಂದಿನ ವಾರ ಶುರು ಮಾಡೋಣ, ಅಕುಲು ಇರುವೇರು ದೋಸ್ತಿಲು, ಅವರಿಬ್ಬರು ಗೆಳೆಯರು, ಎಂಕು ಅವು ಇಷ್ಟ ಇಜ್ಜಿ, ನನಗೆ ಅದು ಇಷ್ಟವಿಲ್ಲ, ಕೊಡೋರ ಅಂಚ ಮಲ್ಪೊಡ್ಚಿ ಎಂಕು ಇಷ್ಟ ಆಪಜಿ, ಇನ್ನೊಮ್ಮೆ ಹಾಗೆ ಮಾಡಬೇಡಿ, ನನಗೆ ಇಷ್ಟ ಆಗಲ್ಲ, ಇನಿ ಇರು ದಾದಾಟಿಲ್ ಮಲ್ತೊಂದುಲ್ಲರ್, ಇವತ್ತು ನೀವು ಏನು ಅಡುಗೆ ಮಾಡುತ್ತಿದ್ದೀರಿ, ಯಾನ್ ನೀರುಳ್ಳಿ ಮೊರಡೆ, ನಾನು ಈರುಳ್ಳಿ ಹೆಚ್ಚಲ, ಇನಿ ಏರ್ಲ ಬಿನ್ನೇರ್ ಬರೊಂದುಲ್ಲೆರೆ, ಇವತ್ತು ಯಾರಾದರೂ ನೆಂಟರು ಬರುತ್ತಿದ್ದಾರಾ, ಇನಿ ದಾಲ ವಿಶೇಷ ಉಂಡೆ, ಇವತ್ತೇನಾದರೂ ವಿಶೇಷವಿದೆಯೇ, ನಿಕ್ಲಿನ ಇಲ್ಲಡು ಪುಚ್ಚ ಉಂಡೆ, ನಿಮ್ಮ ಮನೆಯಲ್ಲಿ ಬೆಕ್ಕು ಇದೆಯಾ, ಮಲ್ಲೆಜ್ಜಿ ಅಥವಾ ಮಲ್ಲೆತ್ತು, ಪರವಾಗಿಲ್ಲ, ಎಂಕಾಯನ ಪುದರ್ ಇತ್ತ ನೆನಪು ಬರೊಂದಿಜ್ಜಿ, ನನಗೆ ಅವನ ಹೆಸರು ಈಗ ನೆನಪು ಬರುತ್ತಿಲ್ಲ, ಎಂಕು ಇತ್ತ ಅರ್ಧ ಗಂಟೆದೊಳಗೆ ರೈಲ್ವೆ ಸ್ಟೇಷನ್ಗೆ ಪೋವೋಡು, ನನಗೆ ಈಗ ಅರ್ಧ ಗಂಟೆಯೊಳಗೆ ರೈಲ್ವೆ ನಿಲ್ದಾಣಕ್ಕೆ ಹೋಗಬೇಕು, ಎಂಕು ಒಂಜಿ ಟ್ಯಾಕ್ಸಿ ಓಡು,
ನನಗೆ ಒಂದು ಟ್ಯಾಕ್ಸಿ ಬೇಕು. ಅವು ಮಸ್ತ್ ಶೋಕುಂಡು ಅಥವಾ ಅವು ಮಸ್ತ್ ಪೊರ್ಲುಂಡು. ಅದು ತುಂಬ ಅಂದವಾಗಿದೆ. ಇರೆನ್ ತೂದೆಂಕ್ ಮಸ್ತ್ ಖುಷಿಯಾಂಡು. ನಿಮ್ಮನ್ನು ನೋಡಿ ನನಗೆ ತುಂಬ ಸಂತೋಷವಾಗಿದೆ. ಕೊಡೋರ ಬಲೆ, ಇನ್ನೊಮ್ಮೆ ಬನ್ನಿ. ಬೆಚ್ಚ ನೀರು ಬರೊಂದಿಜ್ಜಿ, ಬಿಸಿ ನೀರು ಬರುತ್ತಿಲ್ಲ. ಯಾನ್ ಇನಿ ಚೌಲಿ ನೀರುಡು ಮೀಪೆ. ನಾನು ಇವತ್ತು ತಣ್ಣೀರಿನಲ್ಲಿ ಸ್ನಾನ ಮಾಡುತ್ತೇನೆ. ಅವು ಮಸ್ತ್ ಪಿರಿಯ, ಅದು ತುಂಬ ದುಬಾರಿ. ಕುಡೋರ ಬನ್ನಗ ಪಲ್ಲೆ, ಇನ್ನೊಮ್ಮೆ ಬರುವಾಗ ಹೇಳಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕೆಳಗೆ ಇರುವ ಲೈಕ್ ಬಟನ್ ಒತ್ತಿರಿ. ಹಾಗೆ ಇನ್ನಷ್ಟು ಹೊಸ ವಿಡಿಯೋಗಳ ಬಗ್ಗೆ ನೋಟಿಫಿಕೇಷನ್ ಪಡೆಯಲು ಸಬ್ಸ್ಕ್ರೈಬ್ ಬಟನ್ ಒತ್ತಿರಿ. ಬೇರೆ ಏನಾದರೂ ಸಲಹೆಗಳಿದ್ದರೆ ಕಮೆಂಟ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.